ರಾಜ್ಯ ಸರ್ಕಾರ ಈಗಾಗಲೇ ಮಹಿಳೆಯರಿಗೆ ಕೆಎಸ್ಆರ್ಟಿಸಿ ಬಸ್ಗಳಲ್ಲಿ ಉಚಿತ ಪ್ರಯಾಣದ ಸೌಲಭ್ಯವನ್ನು ಕಲ್ಪಿಸಿಕೊಟ್ಟಿದ್ದು, ಮಹಿಳೆಯರು ಈ ಸೌಲಭ್ಯವನ್ನು ಬಳಸಿಕೊಳ್ಳುತ್ತಿದ್ದಾರೆ. ಇನ್ನೊಂದೆಡೆ ತುಮಕೂರು ಜಿಲ್ಲಾಡಳಿತ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ನಗರದ ಅಮಾನಿಕೆರೆಯಲ್ಲಿ ವ್ಯವಸ್ಥೆ ಮಾಡಿರುವ ಬೋಟಿಂಗ್ ಸೌಲಭ್ಯವನ್ನು ಮಹಿಳೆಯರಿಗೆ ಉಚಿತವಾಗಿ ಕಲ್ಪಿಸಿಕೊಟ್ಟಿದೆ. ಹೌದು, ಸ್ವಾತಂತ್ರ್ಯ ದಿನಾಚರಣೆಯ ಹಿನ್ನೆಲೆಯಲ್ಲಿ ತುಮಕೂರು ನಗರದಲ್ಲಿರುವ ಬೃಹತ್ತಾದ ಅಮಾನಿಕೆರೆಯಲ್ಲಿ ಬೋಟಿಂಗ್ ಸೌಲಭ್ಯವನ್ನು ಆರಂಭಿಸಿದೆ. ಆರಂಭಿಕ ಹಂತವಾಗಿ ಮಹಿಳೆಯರಿಗೂ ಕೂಡ ಉಚಿತವಾಗಿ ಬೋಟಿಂಗ್ ವ್ಯವಸ್ಥೆ ಕಲ್ಪಿಸಿಕೊಟ್ಟಿದೆ. ಹೀಗಾಗಿ ಮಹಿಳೆಯರು ಕೆರೆಯಲ್ಲಿ ಉಚಿತವಾಗಿ ಬೋಟಿಂಗ್ ಸೌಲಭ್ಯವನ್ನು ಬಳಸಿಕೊಳ್ಳುತ್ತಿದ್ದಾರೆ. ಸರ್ಕಾರ ಈಗಾಗಲೇ ಗೃಹಲಕ್ಷ್ಮಿ ಹಾಗೂ ಉಚಿತ ಬಸ್ ವ್ಯವಸ್ಥೆ ಕಲ್ಪಿಸಿಕೊಟ್ಟಿದ್ದು, ಇದರೊಂದಿಗೆ ತುಮಕೂರು ಜಿಲ್ಲಾಡಳಿತ ಮನರಂಜನೆಯ ಭಾಗವಾಗಿರುವ ಬೋಟಿಂಗ್ ಸೌಲಭ್ಯವನ್ನು ಕೂಡ ಉಚಿತವಾಗಿ ಕಲ್ಪಿಸಿಕೊಟ್ಟಿರುವುದು ಸಂತಸ ತಂದಿದೆ ಎನ್ನುತ್ತಿದ್ದಾರೆ ಮಹಿಳೆಯರು. ತುಮಕೂರು ನಗರ ಅಭಿವೃದ್ಧಿ ವತಿಯಿಂದ ಈ ಬೋಟಿಂಗ್ ವ್ಯವಸ್ಥೆಯನ್ನ ಮಾಡಲಾಗಿದೆ. ಟಿಕೆಟ್ನಲ್ಲಿ ಪುರುಷ ಹಾಗೂ ಮಹಿಳೆಯರಿಗೆ ಹಾಗೂ ಮಕ್ಕಳಿಗೆ ಎಂದು ನಮೂದಿಸಲಾಗಿದ್ದು, ಅದರಲ್ಲಿ ಮಹಿಳೆಯರಿಗೆ ಯಾವುದೇ ಶುಲ್ಕವಿಲ್ಲದೆ ನಮೂದು ಮಾಡಿ ಟಿಕೆಟ್ಗಳನ್ನು ನೀಡಲಾಗುತ್ತಿದೆ. ಈ ಟಿಕೆಟ್ಗಳನ್ನು ಹಿಡಿದು ಮಹಿಳೆಯರಂತೂ ಫುಲ್ ಖುಷಿಯಾಗಿದ್ದಾರೆ. ಅಲ್ಲದೆ ಉಚಿತವಾಗಿ ಬೋಟಿಂಗ್ಗಳಲ್ಲಿ ಪ್ರಯಾಣ ಮಾಡುವ ಮೂಲಕ ಸಂತಸ ವ್ಯಕ್ತಪಡಿಸ್ತಾ ಇದ್ದಾರೆ. ಬರ್ಡ್ಸ್ ಬಂದಿದ್ದು ತುಂಬಾ ನಮ್ಗೆ ಖುಷಿ ಆಗ್ತಿದೆ. ಮಕ್ಕಳು ಹೆಂಗಸರೆಲ್ಲ ಖುಷಿಯಾಗಿ ಏನೋ ಒಂದು ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು. ಮಕ್ಕಳು ಹೆಂಗಸರೆಲ್ಲ ಖುಷಿ ಆಗ್ತಿದೆ. ನಮ್ಮೂರಲ್ಲಿ ನಮ್ಗೆ ಅನುಕೂಲ ಚೀಟಿ ನಂದು ಈ ಕಡೆಯಿಂದ ಸ್ಟ್ಯಾಂಡಿಂಗ್, ಆ ಕಡೆಯಿಂದ ಸೀಟಿಂಗ್. ಅದೇ ಬನ್ನಿ ಸಾಕು. ಯಾರು ಮಾತಾಡ್ದ ಮೇಡಮ್? ಎಲ್ಲ ಯಾರು ಬೇಕಾದ್ರೆ ಮಾತಾಡ್ತಾರೆ, ಎಲ್ಲ ಚೆನ್ನಾಗಿ ಮಾತಾಡ್ತಾ ಅಲ್ಲಿ ಚೂರು ವಿಷಲ್ ಎತ್ಕೊಂಡ್ಬಿಡ್ತೀನಿ ನಾನು. ಲೋಗೋ